ಮಂಗಳೂರಿನಲ್ಲಿರುವ ಜ್ಯೋತಿ ವೃತ್ತವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಎಂದು ಬದಲಿಸಬೇಕು ಅಂತ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ನಿರ್ಣಯಿಸಿದಂತೆ ಇಂದು ಡಿಸಿಪಿ ಎಸಿಪಿ ಬಸ್ ಮಾಲಕರ ಸಂಘದ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಖಾಸಗಿ ಬಸ್ಗಳಿಗೆ ಸ್ಟಿಕ್ಕರಿಂಗ್ ಅಂಟಿಸುವ ಕಾರ್ಯಕ್ರಮ ನಡೆಯಿತು. ಈ ಬಗ್ಗೆ ಮಾತನಾಡಿದ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ದಿಲ್ರಾಜ್ ಆಳ್ವಾ ಅವರು ಜ್ಯೋತಿ ವೃತ್ತದ ಬದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಅಂತ ಬದಲಾಯಿಸಬೇಕು ಎಂದು ನಿರಂತರವಾಗಿ ಬೇಡಿಕೆಗಳನ್ನು ಇಡ್ತಾ ಇದ್ರು. ಈ ಬಗ್ಗೆ ಬಸ್ನ ಮಾಲಕರು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದೀಗ ಬಸ್ ಮಾಲಕರ ಸಂಘದ ನೇತೃತ್ವದಲ್ಲಿ ಡಿಸಿಪಿ ಎಸಿಪಿ ಬಸ್ ಮಾಲಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಬಸ್ನಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಂಘದ ಪದಾಧಿಕಾರಿಗಳು ಡಿಸಿ ಆಫೀಸಿಗೆ ಅಥವಾ ನಮ್ಮ RTA ಮೀಟಿಂಗಲ್ಲಿ ನಿರಂತರವಾಗಿ ನಮ್ಮ ಬೇಡಿಕೆಯನ್ನು ನೀಡ್ತಾ ಇದ್ರು. ಈ ಜ್ಯೋತಿ ವೃತ್ತ ಅಂತ ಹೇಳುವಂಥದ್ದು ತೆಗೆದು ಅದನ್ನು BR ಅಂಬೇಡ್ಕರ್ ವೃತ್ತ ಅಂತೇಳಿ ಮಾಡಬೇಕಂತ ಹೇಳುವ ದೃಷ್ಟಿಯಲ್ಲಿ ಮನವಿಯನ್ನು ನಿರಂತರವಾಗಿ ಸಲ್ಲಿಸ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಬಸ್ಸಿನ ಮಾಲಕರಾಗಿರ್ಬೋದು ಅಥವಾ ನಮ್ಮ ಸಂಘದಿಂದ ಅಷ್ಟೊಂದು ಉತ್ತಮವಾಗಿ ಪ್ರತಿಕ್ರಿಯೆ ನೀಡ್ತಾ ಬರಲಿಲ್ಲ. ಆದರೆ ಮೊನ್ನೆಯ ದಿವಸ DCP ಅವರು ನನಗೆ ಕರೆ ಮಾಡಿ ಇಂಥದ್ದು ಮತ್ತೊಮ್ಮೆ ಈ ಕಂಪ್ಲೇಂಟ್ಗಳು ಬಂದಿದೆ ಅಂತ ಹೇಳುವಾಗ ನಾವು ನಮ್ಮ ಸಂಘದ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದ್ವಿ. ನಾವೇ ಒಂದು ಸ್ಟಿಕ್ಕರನ್ನು ಅದನ್ನು ರೆಡಿ ಮಾಡಿ ಎಲ್ಲ ಬಸ್ಗಳಲ್ಲಿ ನಾವು ಆ ಜ್ಯೋತಿ ವೃತ್ತ ಅಂತೇಳಿ ತೆಗೆದು ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ರಸ್ತೆ ಅಂತೇಳಿ ವೃತ್ತ ಅಂತೇಳಿ ಮಾಡುವ ಅಂತ ಹೇಳುವ ಒಂದು ನಿರ್ಧಾರವನ್ನು ಸಭೆಯಲ್ಲಿ ತೆಗೆದುಕೊಂಡಿದ್ವಿ. ಅದೇ ರೀತಿ ಇವತ್ತು ಬೆಳಿಗ್ಗೆ DCP ಅವರ ಮತ್ತು ACP ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಬಸ್ ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಈ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ.